ಪತಿಯು ತನ್ನನ್ನ ಮತ್ತು ಮಕ್ಕಳನ್ನು ತೊರೆದು ಪರಪುರುಷನೊಂದಿಗೆ ಹೋದ ಕಟು ಸತ್ಯವನ್ನ ಸಹಿಸಲಾರದೆ ತೀವ್ರ ಖಿನ್ನತೆಗೆ ಒಳಗಾಗಿದ್ದ ಟ್ರಕ್ ಚಾಲಕನೊಬ್ಬ ಮಲಗಿದ್ದ ತನ್ನಿಬ್ಬರು ಮುಗ್ಧ ಮಕ್ಕಳಿಗೆ ಕರೆಂಟ್ ಶಾಕ್ ಕೊಟ್ಟು ಹತ್ಯೆ ಮಾಡಿ ಬಳಿಕ ತಾನು ಅದೇ ತಂತಿಯಿಂದ ಕರೆಂಟ್ ಶಾಕ್ ಕೊಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಮಿಳುನಾಡಿನ ಪುದುಕೊಟ್ಟೈನಲ್ಲಿ ನಡೆದಿದೆ. ಮೃತರನ್ನ ಟ್ರಕ್ ಚಾಲಕ ಮೇರಿ ಮೈಕಲ್ ಹಾಗೂ ಅವರ ಮಕ್ಕಳಾದ 14 ವರ್ಷದ ಮೇರಿ ನಿರೋಷಾ ಮತ್ತು 12 ವರ್ಷದ ಮೇರಿ ಕೆನಿಸ್ಟನ್ ಎಂದು ಗುರುತಿಸಲಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಮೈಕಲ್ ಅವರ ಪತ್ನಿ ಸುಮಾರು 6 ತಿಂಗಳ ಹಿಂದೆಯಷ್ಟೇ ತನ್ನ ಇಡೀ ಕುಟುಂಬವನ್ನು ಬಿಟ್ಟು ಬೇರೊಬ್ಬ ವ್ಯಕ್ತಿಯೊಂದಿಗೆ ವಾಸಿಸಲು ಹೋಗಿದ್ಲು. ಇದರಿಂದ ತೀವ್ರವಾಗಿ ಕಂಗಾಲಾಗಿದ್ದ ಮೈಕಲ್ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಶುಕ್ರವಾರ ರಾತ್ರಿ ಮೈಕಲ್ ತನ್ನಿಬ್ಬರು ಮಕ್ಕಳಿಗೆ ಹೊರಗಿನಿಂದ ಆಹಾರ ತಂದುಕೊಟ್ಟು ಮಲಗಲು ಹೇಳಿದ್ದಾನೆ. ಮಕ್ಕಳು ಗಾಢ ನಿದ್ರೆಗೆ ಜಾರಿದ ನಂತರ ವಿದ್ಯುತ್ ತಂತಿ ಬಿಗಿದು ಕರೆಂಟ್ ಶಾಕ್ ಕೊಟ್ಟು ಮಕ್ಕಳಿಬ್ಬರನ್ನ ಹಾಸಿಗೆಯಲ್ಲಿ ಸಾಯಿಸಿದ ಬಳಿಕ ತಾನು ಅದೇ ವೈರನ್ನ ಸ್ಪರ್ಶಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೇ ಮನೆಯಲ್ಲಿ ವಾಸಿಸಿದ ಮೈಕಲ್ ಅವರ 75 ವರ್ಷದ ವೃದ್ಧ ತಂದೆ ಆಂಟೋನಿ ಮುತ್ತು ಅವರು ಎಂದಿನಂತೆ ಕೋಣೆಯ ಹೊರಗಿನ ವರಾಂಡದಲ್ಲಿ ಮಲಗಿದ್ರು. ಶನಿವಾರ ಮಧ್ಯಾಹ್ನವಾದರೂ ಕೋಣೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿದ್ದನ್ನು ಕಂಡು ಗಾಬರಿಗೊಂಡ ಅವರು ನೆರೆಹೊರೆಯವರಿಗೆ ಮಾಹಿತಿ ನೀಡಿದ್ದು ತಕ್ಷಣವೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಬಾಗಿಲು ಒಡೆದು ಒಳಗೆ ಹೋದಾಗ ಮೂವರ ದೇಹಗಳು ವಿದ್ಯುತ್ ತಂತಿಗಳಿಂದ ಸುತ್ತುವರೆದು ಹಾಸಿಗೆಯ ಮೇಲೆ ಶವವಾಗಿ ಬಿದ್ದಿರುವುದು ಪತ್ತೆಯಾಗಿದೆ. ಈ ಕುರಿತು ಪುದುಕೊಟ್ಟೈ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ.